ಪ್ರಸಿದ್ಧ ಚಿನ್ನಾಭರಣಗಳ ಮಾರಾಟ ಮಳಿಗೆ ಆಭರಣ ಜ್ಯುವೆಲ್ಲರ್ಸ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗಾಗಿ ಟ್ರೆಷರ್ ಹಂಟ್ ಕಾರ್ಯಕ್ರಮವನ್ನು ಫಳ್ನೀರ್ ರೋಡ್ನ ಮೋತಿಮಹಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಒಟ್ಟು 43 ಮಹಿಳೆಯರು ಸ್ಪರ್ಧೆಯಲ್ಲಿ ಅತ್ಯುತ್ಸಾಹಿಗಳಾಗಿ ಭಾಗವಹಿಸಿದರು. ಈಗಾಗಲೇ ಚಿನ್ನಾಭರಣ ಮಾರಾಟ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಮಂಗಳೂರು ಆಭರಣ ಜ್ಯುವೆಲ್ಲರ್ಸ್ ಇದೀಗ ಮತ್ತೊಂದು ವಿನೂತನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಟ್ರೆಷರ್ ಹಂಟ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಆಭರಣ ಜ್ಯುವೆಲ್ಲರ್ಸ್ ಸಮೂಹ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಸಂಧ್ಯಾ ಸುಭಾಷ್ ಕಾಮತ್ ಮತ್ತು ವೀಣಾ ಮಹೇಶ್ ಕಾಮತ್ ರವರು ಸ್ಪರ್ಧೆಗೆ ಚಾಲನೆ ನೀಡಿದರು. ಬಳಿಕ ಸಂಧ್ಯಾ ಸುಭಾಷ್ ಕಾಮತ್ ಮಾತನಾಡಿ, ಹಲವಾರು ವರ್ಷಗಳಿಂದ ಆಭರಣ ಜ್ಯುವೆಲ್ಲರ್ಸ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸುತ್ತಾ ಬರ್ತಾ ಇದೆ. ಇತ್ತೀಚಿನ 2-3 ವರ್ಷಗಳಿಂದ ಮಹಿಳೆಯರಿಗಾಗಿ ಟ್ರೆಷರ್ ಹಂಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸ್ಪರ್ಧಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಸಂಸ್ಥೆಯಾದ ಆಭರಣ ಜ್ಯುವೆಲ್ಲರ್ಸ್ ಹಲವಾರು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದೆ. ಇತ್ತೀಚಿನ ಒಂದು 2-3 ವರ್ಷಗಳಿಂದೀಚೆಗೆ ನಾವು ಲೇಡೀಸ್ ಸ್ಪೆಷಲ್ ಅಂತ ಹೇಳ್ಕೊಂಡು ಈ ಒಂದು ಟ್ರೆಷರ್ ಹಂಟ್ ಪ್ರೋಗ್ರಾಮನ್ನು ಮಾಡುವ ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿ ಅದನ್ನು ನಾವು ಫಸ್ಟ್ ಇಯರ್ ಉಡುಪಿಯಲ್ಲಿ ಫಸ್ಟಾಗಿ ಆರಂಭಿಸಿದಾಗ ಅದಕ್ಕೆ ನಮಗೆ ಒಳ್ಳೆಯದ ರೆಸ್ಪಾನ್ಸ್ ಸಿಕ್ಕಿತ್ತು. ಇಟ್ ವಾಸ್ ಅ ಬಿಗ್ ಸಕ್ಸಸ್. ಹಾಗಾಗಿ ನಾವು ಇತ್ತೀಚಿನ 2-3 ವರ್ಷಗಳಿಂದ ಈ ಲೇಡೀಸ್ ಸ್ಪೆಷಲ್ ಅಂತ ಹೇಳ್ಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇದನ್ನು ಆಚರಿಸ್ತಾ ಬಂದಿದ್ದೇವೆ. ಇದರ ಮೊದಲು ನಮ್ಮದು ಇಟ್ ವಾಸ್ ಆನ್ ಇನ್ ಹೌಸ್ ಇವೆಂಟ್ ಆಗಿತ್ತು. ಈಗ ಉಡುಪಿಯಿಂದ ನಾವು ಮಂಗಳೂರುವರೆಗೆ ಬಂದಿದ್ದೇವೆ. ನಮ್ಮ ಎಲ್ಲ ಶೋರೂಮ್ಸ್ ಇರುವಲ್ಲಿ ಒಂದು 15 ನಮ್ಮ ಶಾಖೆಗಳಿವೆ. ಅಲ್ಲಿಗೆ ನಾವು ಇದನ್ನು ಮುಂದಿನ ವರ್ಷಕ್ಕೆ ಮುಂದಿನ ದಿನಗಳಲ್ಲಿ ಈ ಥರ ಮಹಿಳಾ ದಿನಾಚರಣೆಯನ್ನು ಈ ಥರವಾಗಿ ಲೇಡಿ ಸ್ಪೆಷಲ್ ಥರ ಮಾಡಿಕೊಂಡು ಟ್ರೆಷರ್ ಹಂಟ್ ರೂಪದಲ್ಲಿ ಮಾಡುವ ಅಂತ ಹೇಳ್ಕೊಂಡು ಬಳಿಕ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗಾಗಿ ಟ್ರೆಷರ್ ಹಂಟ್ ಸ್ಪರ್ಧೆ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸ್ಪರ್ಧೆಯಲ್ಲಿ ಅತ್ಯುತ್ಸಾಹಿಗಳಾಗಿ ಭಾಗವಹಿಸಿದರು. I've been moving around the city of Mangalore. Intricate places we were not aware of. So we had to literally search and get down to the details which was asked in the treasure hunt. But it was a very jolly good ride, and especially for me, after almost 9 years, I'm really venturing into a game. ನಮ್ಮ ಸ್ಟ್ರೆಸ್ಸು, ನಮ್ಮ ತೊಂದರೆ, ನಮ್ಮ ಯೋಚನೆ, ನಮ್ಮ ದಿನಚರಿ ಎಲ್ಲ ಮರೆತುಬಿಟ್ಟು ಆಟನೇ ಆಡ್ತಾ ಇದ್ವಿ. ಅವ್ರು ಏನೇನು ಕೇಳಿದಾರೋ ಅದಕ್ಕೆ ಉತ್ತರನೇ ಹುಡುಕ್ತಾ ಇದ್ವಿ. ಅವ್ರೇನು ಹೋಗೋಕ್ಕೆ ಹೇಳಿದ್ದಾರೆ ಅದನ್ನೇ ಮಾಡ್ತಾ ಇದ್ವಿ. ಇಷ್ಟು ಸಮಯ ಕಳೆದ್ವಿ ಅಂತಲೂ ನಮಗೆ ತಿಳಿಲಿಲ್ಲ. ಈ ಮಂಗಳೂರಲ್ಲಿ ಈ ರೌಂಡು ನಾವು ಒಂದು 10 ಸತಿ ಮಾಡಿಬಿಡ್ಬೋದು 1.5 ಗಂಟೆಯಲ್ಲಿ. ಆದರೆ ಇಷ್ಟು ರೌಂಡ್ ಮಾಡಿ ಅವ್ರಿಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಿ ಅವ್ರು ಹೇಳಿರೋ ಟ್ರೆಷರ್ ತರೋದಕ್ಕೆ 1.5 ಗಂಟೆ ಸರಿ ಆಯಿತು. I came across many places in Mangalore which I've never been to. So I think the motive behind organizing this was that the ladies who were participating in it had a good time, and I think they definitely ensured that through this. So thanks a lot to Aabharan Jewellers for organizing this treasure hunt for us. ಬಳಿಕ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಟ್ರೆಷರ್ ಹಂಟ್ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ನಡೆಯಿತು. ಪ್ರಥಮ ಬಹುಮಾನವನ್ನ ಡಾ ಮೋಹಿನಿ ಅರ್ಜುನ್ ನಾಯಕ್ ದೇರೆಬೈ ಪಡೆದುಕೊಂಡರೆ, ದ್ವಿತೀಯ ಬಹುಮಾನವನ್ನ ಡಾ ಸೀಮಾ ಶೆಣೈ ಕುಳಾಯಿ ಮತ್ತು ಸುಕನ್ಯಾ ಪಾಂಡೇಶ್ವರ ತೃತೀಯ ಸ್ಥಾನವನ್ನು ಗಳಿಸಿದರು. ವಿಜೇತರಿಗೆ ರಾಧಾ ಮಧುಕರ್ ಕಾಮತ್ ರವರು ಚಿನ್ನದ ನಾಣ್ಯವನ್ನು ನೀಡಿ ಗೌರವಿಸಿದರು. ಈ ವೇಳೆ ಆಭರಣ ಸಮೂಹ ಸಂಸ್ಥೆಯ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್ ಮತ್ತು ಮಹೇಶ್ ಎಂ ಕಾಮತ್, ಸಾತ್ವಿಕ್ ಕಾಮತ್, ಆಕಾಶ್ ಎಂ ಕಾಮತ್, ಶ್ಲೋಕ ಎಸ್ ಕಾಮತ್, ಡಾ ಅರುಣ್ ಕುಡ್ವಾ, ಕ್ಷಮಾ ಅರುಣ್ ಕುಡ್ವಾ ಹಾಗೂ ಆಭರಣ ಸಮೂಹ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಮಂಗಳೂರಿನ ಮೋಟಾರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಸುಧೀರ್ ರಾವ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.